ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ತಂಬುಳಿ ಮಾಡ್ಕೊಳ್ಳುವಂತಿದ್ದೇನೆ. ತಂಬುಳಿ ಅಂದರೆ ಯಾವುದ್ರದ್ದು? ಬೂದಿಕುಂಬಳಕಾಯಿದ್ದು ತಂಬುಳಿ ಮಾಡುವ ಅಂತ. ಅದಕ್ಕೆ ತೆಂಗಿನೆಣ್ಣೆ 2 ಸ್ಪೂನ್ ಹಾಕ್ಕೊಳ್ತೇನೆ. ಅರ್ಧ ಟೀ ಸ್ಪೂನು ಜೀರಿಗೆ, ಒಂದು 4 ಮೆಂತ್ಯ, ಅದಕ್ಕೆ 3 ಕಾಯಿ ಮೆಣಸು ಹಾಕ್ಕೊಳ್ತಿದ್ದೇನೆ. ಯಾವಾಗಲೂ ಕಟ್ ಮಾಡಿ ಹಾಕ್ಕೊಳ್ಬೇಕು, ಇಲ್ಲದಿದ್ದರೆ ಅದು ರಟ್ತದೆ. ಹಾಗೆ ಸ್ವಲ್ಪ ನೀರುಳ್ಳಿ, ಒಂದು ಸಣ್ಣದು, ಮತ್ತು 2 ಸಳ್ಳು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಟ ಕುಂಬಳಕಾಯನ್ನು ಹಾಕ್ಕೊಳ್ತಿದ್ದೇನೆ. ಈಗ ಸಾಕು, ಆಫ್ ಮಾಡ್ಕೊಂಡು. ಈಗ 1 ಕಪ್ಪು ತೆಂಗಿನ ತುರಿ ಹಾಕ್ಕೊಳ್ತಿದ್ದೇನೆ. ಇಷ್ಟು ಹುಳಿ ಸ್ವಲ್ಪ ಸಾಕು. ಮತ್ತು ಶುಂಠಿ, ನಾನು ಸಣ್ಣದೊಂದು ತುಂಡು ಶುಂಠಿ ಹಾಕ್ಕೊಳ್ತಿದ್ದೇನೆ. ಈಗ ಹುರಿದಿಟ್ಟ ಮಸಾಲೆಗಳನ್ನು ಹಾಕ್ಕೊಳ್ಳುವ. ರುಬ್ಬಿಕೊಳ್ತೇನೆ. ಈಗ ಇದು ರುಬ್ಬಿದ್ದಾಗಿದೆ, ಇದಕ್ಕೆ ಹಾಕ್ಕೊಳ್ತೇನೆ. ಜಾರು ತೊಳೆದು ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ಹುಳಿ ಮೊಸರು ಆದರೆ 1 ಕಪ್ಪು ಸಾಕು, ಜಾಸ್ತಿ ಬೇಡ. ಇದು ಹುಳಿ ಇಲ್ಲದಾಗಿದ್ದಕ್ಕೆ 2 ಕಪ್ ಹಾಕ್ಕೊಳ್ತಿದ್ದೇನೆ. 2 ಕಪ್ ಮೊಸರು, ಇದಕ್ಕೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳುವ. 2 ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಳ್ತಿದ್ದೇನೆ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ. ಜೀರಿಗೆ 1/4 ಟೀ ಸ್ಪೂನು, 1/4 ಟೀ ಸ್ಪೂನ್ ಸಾಸಿವೆ, ಮೆಣಸು 1 ಕೆಂಪು ಮೆಣಸು, ಸ್ವಲ್ಪ ಇಂಗು, ಕರಿಬೇವು ಸ್ವಲ್ಪ, ಆಫ್ ಮಾಡ್ಕೊಳ್ತೇನೆ. ಒಂದೊಂದು ಮೊಸರಿನ ಪಾತ್ರೆಗೆ ನೀರು ಹಾಕ್ತಿದ್ದೇನೆ, ಹಾಗಾಗಿ ಬಿಳಿ ಕಾಣ್ತದೆ. ನೋಡಿ, ಎಷ್ಟು ತೆಳು ಸಾಕು. ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ, ಹಾಕ್ತೇನೆ. ಈಗ ನಮ್ಮ ತಂಬುಳಿ ರೆಡಿ ಆಯಿತು. ಕುಂಬಳಕಾಯಿ ತಂಬುಳಿನ ನೋಡಿದ್ರಲ್ಲ, ಒಳ್ಳೇದು ಬಂದಿದೆ, ಒಳ್ಳೆ ಟೇಸ್ಟಿಯಾಗಿದೆ. ನೋಡಿ, ಮಾಡಿ ಕುಡೀರಿ. ಯಾರು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.